ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ಜೀನಿ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕರೇ, ಇಂದಿನ ಧಾವಂತದ ಜೀವನದಲ್ಲಿ ನಾವೆಲ್ಲ ಇನ್ಸ್ಟಂಟ್ ಫುಡ್ ಹಾಗೂ ಜಂಕ್ ಫುಡ್ಗೆ ಮಾರು ಹೋಗ್ತಾ ಇದ್ದೇವೆ. ಆದರೆ ಇಂತಹ ಆಹಾರಗಳು ನಮ್ಮ ಜೀವಕ್ಕೆ ಎಷ್ಟು ಪರಿಣಾಮಕಾರಿ ಅಥವಾ ಎಷ್ಟು ಒಳ್ಳೆಯದು ಅಂತ ನಾವ್ಯಾರೂ ಯೋಚನೆ ಮಾಡೋದಿಲ್ಲ. ಇಂತಹ ಆಹಾರಗಳ ಸೇವನೆಯಿಂದಲೇ ಹಲವಾರು ರೋಗಗಳ ಮನುಷ್ಯರನ್ನ ಆಕ್ರಮಿಸಿಕೊಳ್ತಾ ಹೋಗ್ತಾ ಇದೆ. ಅದರಲ್ಲಂತೂ ಈಗ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ರೋಗ ನಿರೋಧಕ ಶಕ್ತಿಯ ವೃದ್ಧಿಸಿಕೊಳ್ಳೋದೇ ನಮ್ಮೆಲ್ಲರಿಗೂ ದೊಡ್ಡ ಸವಾಲಾಗಿದೆ. ಈ ನಿಟ್ಟಿನಲ್ಲಿ ಬಿಪಿ, ಮಧುಮೇಹ ಜೊತೆಗೆ ಮತ್ತಿತರ ಸಮಸ್ಯೆಗಳಿಗೆ, ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ರಾಮಬಾಣವಾಗಿದೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್. 9 ಸಿರಿಧಾನ್ಯಗಳಿಂದ 15 ಬಗೆಯ ಕಾಳುಗಳಿಂದ ಸಾಂಪ್ರದಾಯಿಕ ಶೈಲಿಯಲ್ಲಿ ತಯಾರಾಗಿದೆ ಜೀನಿ. ಹಾಗಾದ್ರೆ ಬನ್ನಿ, ಜೀನಿಯ ವೈಶಿಷ್ಟ್ಯತೆಗಳೇನು, ಇದು ಯಾವೆಲ್ಲ ರೋಗಗಳಿಗೆ ರಾಮಬಾಣವಾಗಿದೆ, ಯಾವ ವಯಸ್ಸಿನವರು ಇದನ್ನ ಸ್ವೀಕರಿಸಬೇಕು ಅಥವಾ ಸೇವನೆ ಮಾಡಬೇಕು ಅನ್ನೋದನ್ನ ನಮ್ಮ ಈ ಕಾರ್ಯಕ್ರಮದ ಮೂಲಕ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ವಿಭಾಗದ ವಿತರಕರಾಗಿರುವಂತಹ ಶ್ರೀ ಜಿಮ್ಮಿ ಜೋಸೆಫ್ ಅವರು. ಅದರ ಜೊತೆಗೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇದರ ದಕ್ಷಿಣ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ಸೈಮನ್ ಅವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. 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 ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸರ್, ಕಳೆದ ಬಾರಿ ನೀವು ಕಳೆದ ಸಂಚಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೀನಿ ಯಾವ ರೀತಿ ಶುರುವಾಯಿತು, ಅದರ ಹಿನ್ನೆಲೆ ಏನು, ಅದು ಈಗ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಾವು ಈ ಸಂಚಿಕೆಯಲ್ಲಿ ಈಗ ಜೀನಿಯನ್ನ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದಂತಹ ಗ್ರಾಹಕರು ಅವರು ಯಾವ ರೀತಿ ಇದರ ಬಗ್ಗೆ ರೆಸ್ಪಾನ್ಸನ್ನು ನಿಮಗೆ ತಿಳಿಸ್ತಾ ಇದ್ದಾರೆ ಅಂತ ತಿಳಿಸ್ಕೊಡಿ. ನಿಜವಾಗಲೂ ಮೇಡಮ್, ಜೀನಿ ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಹೇಳಿದ್ದೀವಿ ಯಾವ ಥರ ಬೆಳೆದು ಬಂದಿದೆ, ಅದರದ್ದು ಯಾವ ಥರ ನಾವು ಇದನ್ನು ಜನಗಳಿಗೆ ತಲುಪಿಸ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇವತ್ತು ಏನು ಅಂದರೆ, ನಮ್ಮ ಜನಗಳಿಗೆ ಇದನ್ನು ಯೂಸ್ ಮಾಡಿದ ಜನಗಳದ್ದು ತುಂಬ ಫೀಡ್ಬ್ಯಾಕ್ಗಳು ಬಂದಿದೆ, ಅದನ್ನು ಜನಗಳಿಗೆ ಹೇಳೋಣ ಅಂತ ಇದ್ದೀವಿ ನಾವು ಇವತ್ತು. ಎಸ್ಪೆಷಲಿ BP, ಶುಗರು ಇದವರೆಲ್ಲ ತುಂಬ ನಮಗೆ ಇದು ಹೇಳ್ತಾರೆ. ಅದಲ್ಲದೆ ಇವಾಗಿನ ಸಿಚುವೇಶನ್, ಈ ಕೊರೋನಾ ಈ ಕಾಲಘಟ್ಟದಲ್ಲಿ ಇದನ್ನು ಉಪಯೋಗಿಸಿಬಿಟ್ಟು ಇದರಿಂದ ಪ್ರಯೋಜನ ಪಡೆದಂಥ ತುಂಬ ಜನರು ನಮಗೆ ಕಾಲಲ್ಲಿ ಆಗಲಿ ಡೈರೆಕ್ಟಾಗಿ ಬಂದು ಮೀಟ್ ಆಗಿ ಎಲ್ಲ ಹೇಳ್ತಾ ಇದ್ದಾರೆ. ಏನಂದರೆ, ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ, ನಮ್ಮದು ಒಂದು ಫ್ಯಾಮಿಲಿಯಲ್ಲಿ ಏಜ್ಡ್ ಪ್ಯಾರೆಂಟ್ಸು 87, 75 ಈ ಏಜಲ್ಲಿರೋ ಪ್ಯಾರೆಂಟ್ಸಿಗೆ ಅವರ ಮಗನಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. 32 ಇಯರ್ಸ್ ಇರ್ಬೋದು ಮಗನಿಗೆ. ಅವರು ಕೋವಿಡ್ ಪಾಸಿಟಿವ್. ಅವರ ಅಪ್ಪ ಅಮ್ಮನಿಗೆ ಏನೂ ಆಗಿಲ್ಲ, ಒಂದೇ ಮನೆಯಲ್ಲಿ ಇದ್ದಾರೆ. ಯಾಕಂದರೆ ಅವರು ಇವಾಗ 1.5 ತಿಂಗಳಿಂದ ನಮ್ಮ ಜೀನಿ ಮಿಲೆಟನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಫಾದರ್ ಬಂದುಬಿಟ್ಟು ಐಡೋಸ್ ಇನ್ಸುಲಿನ್, ಬೆಳಿಗ್ಗೆ ಸಾಯಂಕಾಲ ಐಡೋಸ್ ಇನ್ಸುಲಿನ್ ತಗೊಳ್ತಾ ಇದ್ದಾರೆ. ಇನ್ಸುಲಿನ್ ತಗೊಂಡು 320 ಇದೆ ಅವ್ರದ್ದು ಶುಗರ್ ಲೆವೆಲ್. ನನಗೆ ಯೂಸ್ ಮಾಡಿಬಿಟ್ಟು 13 ದಿವಸ ಯೂಸ್ ಮಾಡಿದ್ದಾರೆ. 13ನೇ ದಿವಸ ಯೂಸ್ ಮಾಡಿದ 13ನೇ ದಿವಸಕ್ಕೆ ಬೆಳಿಗ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ನಾನು 25-30 ವರ್ಷದಿಂದ ಶುಗರ್ ಪೇಷೆಂಟು, ನಿಮ್ಮ ಪ್ರಾಡಕ್ಟ್ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನನಗೆ ಶಾಕ್ ಆಗಿತ್ತು. 2 ಬಾರಿ ನಾನು ಶುಗರ್ ಟೆಸ್ಟ್ ಮಾಡಿದೆ. ಬೆಳಿಗ್ಗೆ ಇದ್ದು ನೋಡಿದಾಗ ಅದು 180ಗೆ ಬಂದುಬಿಟ್ಟಿದೆ. 13ನೇ ದಿನದ ಯೂಸ್ ಮಾಡಿ 13ನೇ ದಿನಕ್ಕೆ 180ಗೆ ಬಂದುಬಿಟ್ಟಿದೆ. 320ಇಂದ 180ಗೆ ಬಂದುಬಿಟ್ಟಿದೆ ಶುಗರ್ ಲೆವೆಲು. ನಾನು ಇದನ್ನು ಧೈರ್ಯವಾಗಿ ಕಂಟಿನ್ಯೂ ಮಾಡ್ತೀನಿ ಸರ್, ತುಂಬ ಥ್ಯಾಂಕ್ಸ್ ಅಂತೇಳಿ ಹೇಳ್ಬಿಟ್ಟು ಹೇಳೋದು. ಇದನ್ನು ಕೇಳಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ ನಮಗೆ. ಯಾಕೆಂದರೆ ನಮ್ಮಿಂದ ದಿಲೀಪ್ ಕುಮಾರ್ ಅನ್ನೋರು ನಮ್ಮ ಕಡೆಗೆ ಇದನ್ನು ತಲುಪಿಸಿ, ಅಲ್ಲಿಂದ ನಾವು ಇದನ್ನು ವಿತರಣೆ ಮಾಡಿ ಒಬ್ಬೊಬ್ಬರಿಗೆ ಮನೆಗೆ ತಲುಪಿಸಿ ಅವರು ಅದರಿಂದ ಪಡೆಯುವ ಬೆನಿಫಿಟ್ ನಮಗೆ ತಿಳಿಸಬೇಕಾದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಇದಕ್ಕೆ ನಾನು ಅವರ ಪರವಾಗಿ ದಿಲೀಪ್ ಕುಮಾರ್ ಅವರಿಗೂ ಧನ್ಯವಾದ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಸೈಮನ್ ಸರ್, ನಿಮಗೆ ನನ್ನ ಪ್ರಶ್ನೆ, ಈಗ ಈ ಜೀನಿ ಮಿಲೆಟ್ ಸರ್ ಹೇಳಿದಾಗೆ ಮನೆಯಲ್ಲಿ BP, ಶುಗರ್ ಇದ್ದವರು ಆ ಪೌಡರನ್ನು ಸೇವನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರಿಗೆ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಯಿತು. ಮಗನಿಗೆ ಕೋವಿಡ್ ಪಾಸಿಟಿವ್ ಆದರೂ ಅವರಿಗೇನೂ ಆಗಲಿಲ್ಲ ಅಂಥೇಳಿ. ಈಗ ಶೀತ, ಜ್ವರ, ಕೆಮ್ಮು ಆ ಥರದ್ದು ಒಂದು ಪ್ರಕೃತಿಯವರು, ಅಸ್ತಮಾ ಇರುವವರು ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸನ್ನು ಸೇವಿಸಬಹುದಾ? ಖಂಡಿತವಾಗಿ ಇದು ಎಲ್ಲ ಥರದ ಜನರು ಕೂಡ ಸೇರಿಸ್ಬೋದು. ಮುಖ್ಯವಾಗಿ ಇವರು ಹೇಳಿದಾಗೇ ಈ ಒಂದು ಸಮಯದಲ್ಲಿ, ಈ ಕೋವಿಡ್ನ ಸಮಯದಲ್ಲಿ ತುಂಬ ಜನರು ಈ ರೋಗ ಪ್ರತಿರೋಧ ಶಕ್ತಿ ಜಾಸ್ತಿ ಆಗಬೇಕು ಅಂತ ಬೇರೆ ಬೇರೆ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಭಿನಂದನಾರ್ಹವಾಗಿದೆ ಅದು. ಯಾಕೆಂದರೆ ಅವರು ಆ ರೀತಿ ಶ್ರಮಿಸೋದು ಒಳ್ಳೆಯದೇ, ಅವರಿಗೆ ಆರೋಗ್ಯ ವೃದ್ಧಿ ಮಾಡಲಿಕ್ಕೆ. ಅದರ ಜೊತೆಗೆ ಜೀನಿ ಕೂಡ ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ಏನಾಗ್ತದೆ, ಅಂತಹ ರೀತಿಯ ತೊಂದರೆಗಳು, ಈ ಶೀತ ಆಗಲಿ, ಜ್ವರ ಆಗಲಿ, ಕೆಮ್ಮಾಗಲಿ, ಇಂತಹ ರೋಗಗಳು ಬರದಂತೆ ಕೂಡ ಈ ಜೀನಿ ತಡೆಗಟ್ತದೆ. ಯಾಕೆಂದರೆ ನಮ್ಮ ಶರೀರದಲ್ಲಿ
ಜೀನಿ ನಿತ್ಯ ಸೇವಿಸುವುದರಿಂದಾಗಿ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿಯಾಗಿ ಒಂದು ವೇಳೆ ಅಂಥ ಸೋಂಕುಗಳು ಬರದಾಗೇ ಅದು ತಡೆಗಟ್ಟುತ್ತದೆ. ಮಾತ್ರವಲ್ಲ, ಒಂದು ವೇಳೆ ಬಂದವರು ಇದನ್ನು ಸೇವಿಸುವುದರಿಂದ ಏನೂ ತಪ್ಪೇನಿಲ್ಲ, ಸೇವಿಸ್ಬೋದು, ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಇವಾಗ ಇವರು ಹೇಳಿದಂತೆ ಈ ಜೀನಿ ಸೇವಿಸುವುದರಿಂದಾಗಿ ತುಂಬ ಸಮಯದಿಂದ ಕಾಯಿಲೆಯಿಂದ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಕೂಡ ರಿಕವರ್ ಆಗಿದ್ದಾರೆ. ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಂಗಳೂರಲ್ಲಿ ಪದವಿನಂಗಡಿ ಎಂಬ ಸ್ಥಳದಲ್ಲಿ ಒಬ್ಬರು ಅಥ್ಲೆಟ್, ಅವರು 20 ವರ್ಷಗಳ ಹಿಂದೆ ಅಥ್ಲೆಟ್ ಅಲ್ಲಿ ಭಾಗವಹಿಸುವಾಗ ಅವರಿಗೆ ಲಾಂಗ್ ಜಂಪ್ ಆಗುವಾಗ ಸಮಯದಲ್ಲಿ ಅವರು ಡಿಸ್ಕ್ ಬಲ್ಜ್ ಆಗಿ ಅವರಿಗೆ ನರಗಳ ಸಮಸ್ಯೆ ಉಂಟಾಯಿತು. ಕಾಲಿಗೆಲ್ಲ ರಕ್ತ ಸಂಚಲನ ಸ್ವಲ್ಪ ಕಡಿಮೆ ಆಗಿತ್ತು. ತುಂಬ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು, ಅವರು ತುಂಬ ಡಾಕ್ಟರ್ಸನ್ನು ಭೇಟಿ ಮಾಡಿದರು. ಆದರೂ ಕೂಡ ಅಂಥ ಸಮಯದಲ್ಲಿ ಏನಾಗಿದೆ, ಅವರಿಗೆ ಆರೋಗ್ಯ ಅಷ್ಟೊಂದು ರಿಕವರ್ ಆಗ್ತಾ ಇರಲಿಲ್ಲ. ಒಂದು 3 ವರ್ಷ ಬೆಡ್ಡಲ್ಲೇ ಮಲಗುವಂಥ ಸಂದರ್ಭಕ್ಕೆ ತಲುಪಿಬಿಟ್ರು ಅವರು. ಆದರೆ ಕೆಲವೊಂದು ಆಯುರ್ವೇದ ಚಿಕಿತ್ಸೆಗಳಿಂದ ಅವರಿಗೆ ಒಂದು ಹಂತದವರೆಗೆ ಅವರು ಗುಣಮುಖರಾದರೂ ಅವರು ಎದ್ದು ನಡೆಯುವುದಾಗಲಿ ಅಥವಾ ವಾಹನದಲ್ಲಿ ಸಂಚರಿಸುವುದು ಅವರಿಗೆ ಅಸಾಧ್ಯದ ಮಾತಾಗಿತ್ತು. ಡಾಕ್ಟರ್ಸ್ ಕೂಡ ಅದನ್ನು ತುಂಬ ಟೈಮ್ ನೀವು ವೆಯ್ಟ್ ಮಾಡಬೇಕಾಗಿ ಬರ್ಬೋದು, ಒಂದು ವೇಳೆ ಸರಿಯಾದ್ರೂ ಡೌಟ್ ಅಂತ ಹೇಳಿದರು. ಅಂಥ ಸಂದರ್ಭದಲ್ಲಿ ಇವರು ಈ ಜೀನಿಯ ಏನು ಅಡ್ವರ್ಟೈಸ್ ಅದನ್ನು ನೋಡಿ ಅವರು ಬುಕ್ ಮಾಡಿದರು, ಒಂದು 2 ಪ್ಯಾಕೆಟ್ ಬುಕ್ ಮಾಡಿ ಅವರಿಗೆ ತಲುಪಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಆ ಸಮಯದಲ್ಲಿ ಅವರು ಈ ದಿಲೀಪ್ ಸರ್ ಜೊತೆ ಮಾತಾಡುವಾಗ ಇಂಥ ಅವರ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ್ರು. ಆ ಸಮಯದಲ್ಲಿ ಕಂಪನಿಯ ಮಾಲೀಕರಾಗಿರುವಂತಹ ದಿಲೀಪ್ ಸರ್ ಏನು ಹೇಳಿದರು, ನಿಮಗೆ ಗುಣಮುಖರಾಗುವ ತನಕ ಈ ಜೀನಿಯನ್ನು ನಿಮಗೆ ಉಚಿತವಾಗಿ ನಾನು ನೀಡ್ತೇನೆ. ಅವರ ಕಷ್ಟಗಳು, ಯಾಕೆಂದರೆ ಅವರು ಈಗಾಗಲೇ ಟ್ರೀಟ್ಮೆಂಟ್ಗೋಸ್ಕರ ತುಂಬ ಲಕ್ಷಗಟ್ಟಲೆ ಹಣ ವ್ಯಯಿಸಿದ್ರು. ನೀವು ಗುಣಮುಖರಾಗುವವರೆಗೂ ನಿಮಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಇದನ್ನು ನಾವು ತಲುಪಿಸ್ತಾ ಇದ್ದೇವೆ. ಪ್ರತಿ ತಿಂಗಳು ಅವರ ಮನೆಗೆ ನಾವು ತಲುಪಿಸ್ತಾ ಇದ್ದೇವೆ ಉಚಿತವಾಗಿ. ಇದನ್ನು ಸೇವಿಸಿದ್ರಿಂದಾಗಿ ಅವರಿಗೆ ಏನಾಯಿತು, 3 ಮಂತ್ಸಲ್ಲಿ 3 ವರ್ಷದಿಂದ ಬೆಡ್ಡಲ್ಲೇ ಇದ್ದವರು ಇದನ್ನು ರೆಗ್ಯುಲರ್ ಸೇವಿಸಿದ್ರಿಂದಾಗಿ 3 ತಿಂಗಳಲ್ಲೇ ಅವರು ಎದ್ದು ಓಡಾಡಲಿಕ್ಕೆ ಶುರು ಮಾಡಿದರು. ಈಗ ಅವರು ಬಸ್ಸಲ್ಲಿ ಓಡಾಡ್ತಾರೆ. ಅವರ ರಿಲೇಟಿವ್ಸ್ ಮನೆಗೆಲ್ಲ ತಗೊಂಡೋಗಿ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನನಗೆ ವೈಯಕ್ತಿಕವಾಗಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತೇಳಿ ಅವರ ರಿಲೇಟಿವ್ಸ್ಗೆಲ್ಲ ಮನೆಗೆ ಅವರು ತಲುಪಿಸ್ತಾ ಇದ್ದಾರೆ. ಸೊ ಅಷ್ಟೊಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅವರು ಬಂದು ನಮ್ಮ ಹತ್ರನೇ ಬಂದುಬಿಟ್ಟು ತುಂಬ ಥ್ಯಾಂಕ್ಸ್ ಎಲ್ಲ ಹೇಳಿಬಿಟ್ಟು ಹೋಗಿದ್ದಾರೆ. ಅವರು ಬಸ್ ಹತ್ಕೊಂಡು ಅವ್ರ ಹತ್ರ ಬಂದು ಪ್ರಾಡಕ್ಟ್ ತಗೊಂಡು ಬರ್ತಾ ಇದ್ದಾರೆ. ಮತ್ತು ಅವ್ರದ್ದು ಅಣ್ಣನ ಮನೆಗೆ, ಇದು ಕೇರಳ ಬಾರ್ಡರ್ ಬರ್ತದೆ, ಅಲ್ಲೆಲ್ಲ ಅಣ್ಣನ ಮನೆಗೆಲ್ಲ ಇವರೇ ತಗೊಂಡೋಗಿ ಕೊಡ್ತಾ ಇದ್ದಾರೆ ಇವಾಗ. ಸೊ ಅಷ್ಟೊಂದು ಒಳ್ಳೆ ರಿಸಲ್ಟ್ ಬರೋದು ನಾವು ನೋಡುವಾಗ ನಿಜವಾಗೂ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದರೆ ನಮ್ಮಿಂದ ನಾವು ವಿತರಕರಾದರೂ ಕೂಡ ನಾವು ಆ ಒಂದು ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗಿದೆ ಅಥವಾ ಅವರ ಜೀವನಕ್ಕೆ ಎಷ್ಟೊಂದು ಪ್ರೋತ್ಸಾಹ ನೀಡಿದೆ ಅಂತ ಈ ಪ್ರಾಡಕ್ಟಿಂದ ಅಂತ ಹೇಳುವಾಗ ಅದೊಂದು ತುಂಬ ಅದ್ಭುತಕರವಾಗಿದೆ. ಅದನ್ನು ವಿವರಿಸಲಿಕ್ಕೆ ಪದಗಳೇ ಇಲ್ಲ. ಓಕೆ ಜಿಮ್ಮಿ ಸರ್, ನಿಮ್ಮ ಹತ್ರ ಒಂದು ಕೇಳೋದೇನು ಹೇಳಿದರೆ, ಈಗ ಕ್ಯಾನ್ಸರ್ ಪೇಷಂಟ್ಸ್ ಈ ಕೀಮೋಥೆರಪಿಯಲ್ಲಿ ಇರ್ತಾರೆ, ಕೆಲವರು ರೇಡಿಯೇಷನ್ ಟ್ರೀಟ್ಮೆಂಟಲ್ಲೆಲ್ಲ ಇರ್ತಾರೆ, ಅಂಥವರು ಕೂಡ ಈ ಪೇಯವನ್ನು ಸ್ವೀಕರಿಸ್ಬೋದಾ? ಡೆಫಿನೆಟ್ ಆಗಿ ಮೇಡಮ್, ತುಂಬ ಜನ ಅದನ್ನು ಯೂಸ್ ಮಾಡ್ತಾರೆ. ನಾವು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಕ್ಯಾನ್ಸರ್ ಪೇಷಂಟ್ಗಳಿಗೂ ತುಂಬ ರಿಸಲ್ಟ್ಗಳು ಬಂದಿದೆ. ಇವಾಗ ಹಾಸ್ಪಿಟಲಿಂದ ಅವರು ರಿಜೆಕ್ಟ್ ಆಗಿಬಿಟ್ಟು, ಇಲ್ಲ ನಿಮಗೆ ಟ್ರೀಟ್ಮೆಂಟ್ ಕೊನೆ ಹಂತವರೆಗೆ ಆಗಿದೆ ಅಂತ ಹೇಳ್ಬಿಟ್ಟು ಹೋದ ಪೇಷಂಟ್ಗಳು ನಮ್ಮ ಜೀನಿ ಪ್ರಾಡಕ್ಟ್ನ ಉಪಯೋಗಿಸ್ಬಿಟ್ಟು ಸುಮಾರು 2 ವರ್ಷದ ಮೇಲೆ ತನಕ ಜೀನಿಯಲ್ಲೇ ಬದುಕಿದಂಥ ರಿಸಲ್ಟ್ಗಳು ನಮ್ಮಲ್ಲಿದೆ, ಫೀಡ್ಬ್ಯಾಕ್ ಇದೆ. ಸೊ ನಾವು ಅದನ್ನು ಹೇಳ್ತೀವಿ. ಎಲ್ಲ ನೋಡಿ, ಕ್ಯಾನ್ಸರಿಗೆ ಇದನ್ನು ಮೆಡಿಸಿನ್ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಇದು ಯೂಸ್ ಮಾಡೋದ್ರಿಂದ ಅವರ ಶರೀರದಲ್ಲಿ ಉತ್ಸಾಹ, ಎನರ್ಜಿ ಬರೋದು, ನಿಶಕ್ತಿ ಕಮ್ಮಿ ಆಗುತ್ತೆ, ಎಲ್ಲ ಆಗಿ ಒಂಥರ ಅವರ ಇದಕ್ಕೆ ಏನದಕ್ಕೆ ಎನರ್ಜೆಟಿಕ್ ಆಗಿರ್ತಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಕೀಮೋಥೆರಪಿಯಲ್ಲಿ ಎಲ್ಲ ವೀಕ್ ಆಗ್ತಾರೆ. ರೇಡಿಯೇಷನ್ ಮಾಡಿಸ್ಕೊಂಡವರು ತುಂಬಾ ವೀಕ್ ಆಗಿ ಹೋಗ್ತಾರೆ. ಡೆಫಿನೆಟ್ ಆಗಿ ಮೇಡಮ್, ತುಂಬಾ ಪೇಷಂಟ್ಗಳಿಗೆ ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ ಯೂಸ್ ಮಾಡಿ ಅಂತ. ಯೂಸ್ ಮಾಡ್ತಾನೂ ಇದ್ದಾರೆ ಮೇಡಮ್. ಓಕೆ, ಇದು ಪುಷ್ಟಿಯನ್ನ ಕೊಡುತ್ತೆ ಅಂತ. ಡೆಫಿನೆಟ್ ಆಗಿ, ಹೌದು. ಓಕೆ, ಇದನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹುರಿದು ತಯಾರಿಸೋದು ಅಂತ ಹೇಳಿ ನಾನು ತುಂಬಾ ನೋಡಿದೆ. ಇದ್ರ ಬಗ್ಗೆ ನಿಜಕ್ಕೂ ಜನರಿಂದ ಯಾಕಂದ್ರೆ ನಾನು ಎಲ್ಲಾ ಕಡೆ ಹೋಗುವಾಗ ಯಾವುದೇ ಅಂಗಡಿ ಮುಂದೆ ಜೀನಿಯ ಒಂದು ಬೋರ್ಡ್ ಇಲ್ಲದನ್ನ ನಾನು ನೋಡ್ಲಿಲ್ಲ. ಈಗ ತುಂಬಾ ಸಮಯದಿಂದ ನೋಡ್ತಾ ಇದ್ದಾನೆ. ಯಾಕಂದ್ರೆ ಇದನ್ನ ಬಳಸಿರುವಂಥವ್ರು ಕೂಡ ಹೇಳ್ತಾ ಇದ್ದಾರೆ, ನನಗೂ ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿದೆ ಇದು ಪೇಯ, ನಿಜಕ್ಕೂ ತಗೊಳ್ಬಹುದು, ಕಂಟಿನ್ಯೂ ಮಾಡಿ, ಯಾರಾದರೂ ಇದ್ರೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇದೆ, ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಇದನ್ನು ನೀವೇ ಹೇಳ್ತಾ ಇದ್ದೀರಿ, ಅಷ್ಟು ಜನ ಬಂದು ನಿಮಗೂ ಹೇಳಿದ್ದಾರೆ. ಅಂದಮೇಲೆ ಒಬ್ಬರು ಯೂಸ್ ಮಾಡ್ತಾ ಇರೋರು ಒಂದಲ್ಲ ಒಂದು 10 ಜನ ಕೇಳ್ತಾರೆ ಮೇಡಮ್. ಆ 10 ಜನ ಇನ್ನೊಂದು 10 ಜನ ಕೇಳ್ತಾರೆ. ಇದೇ ನಮ್ಮದು ಮೌತ್ ಟು ಮೌತ್ ಮಾರ್ಕೆಟ್ ಆಗ್ತಾ ಇದೆ, ಜನಗಳಿಗೆ ತಲುಪ್ತಾ ಇದೆ. ಇದರಿಂದ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಓಕೆ,
ಇದಕ್ಕೆ ಅಂದ್ರೆ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ಈಗ ತುಂಬಾ ಆರೋಗ್ಯ ಪೇಯಗಳು ಮಾರ್ಕೆಟ್ಗಳಲ್ಲಿ ಇದೆ. ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ಎಷ್ಟೋ ಜನ ಇದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕೋದಾಗ್ಲಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಇಡಬೇಕು, ತುಂಬಾ ದಿನ ಬಾಳಿಕೆ ಬರಬೇಕು ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದ್ರೆ ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಲ್ಲಿ ಆ ರೀತಿಯ ಪ್ರಾಡಕ್ಟ್ಗಳನ್ನು ಏನಾದ್ರು ಬಳಸ್ತಾ ಇದ್ದೀವಿ? ಯಾವುದೇ ಥರ ಕೆಮಿಕಲ್ ಇದರಲ್ಲಿ ಯೂಸ್ ಮಾಡೋದಿಲ್ಲ ಮೇಡಮ್. ಯಾಕಂದರೆ 100% ಆರ್ಗ್ಯಾನಿಕ್ ಆಗಿ ಲಾಸ್ಟ್ ಎಪಿಸೋಡಲ್ಲಿ ನಾವು ಹೇಳ್ದಂಗೆ ಎಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಮಾಡ್ಕೊಂಡು ಬರ್ತೀವಿ. ಇವಾಗ ಯಾವುದೇ ಒಂದು ಪ್ರಾಡಕ್ಟು ಮೇಡಮ್ ನೀವು ಅದರಲ್ಲಿ ನೋಡ್ಬೋದು ಅದರದ್ದು ಎಕ್ಸ್ಪೈರಿ ಡೇಟು. ನೀವು ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿದ್ರೆ ನಿಮಗೆ 1 ವರ್ಷ 2 ವರ್ಷವರೆಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದು ನಮ್ಮ ಜೀನಿ ಪ್ರಾಡಕ್ಟ್ ಮೇಡಮ್. ನೀವು ಅದನ್ನು ಓಪನ್ ಮಾಡಿಬಿಟ್ಟು ಒಂದು 4-5 ದಿವಸ ಇಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ. 5 ದಿವಸಕ್ಕೆ ಅದು ಹಾಳಾಗುತ್ತೆ. ಅಂದರೆ ನಾವು ಅದರಲ್ಲಿ ಝೀರೋ ಕೆಮಿಕಲ್ಸ್, ಯಾವುದೇ ರೀತಿಯ ಕೆಮಿಕಲ್ ನಾವು ಆ್ಯಡ್ ಮಾಡಲ್ಲ. 100% ಆರ್ಗ್ಯಾನಿಕ್ ಕೆಮಿಕಲ್ ಅದೇ ಯೂಸ್ ಮಾಡ್ತೀವಿ. ನಾವು ಕಸ್ಟಮರ್ಸ್ಗೂ ಅದನ್ನೇ ಹೇಳ್ತೀವಿ ಮೇಡಮ್, ನೀವು ಅದನ್ನು ಆನ್ ಮಾಡಿಬಿಟ್ಟು ಅದನ್ನು ಒಂದೋ ಫ್ರಿಜ್ಜಲ್ಲಿ ಇಟ್ಬಿಡಿ, ಇಲ್ಲ ಅಂದರೆ ಏರ್ ಟೈಟು ಕಂಟೈನರಲ್ಲಿ ಹಾಕಿ ಇಡಬೇಕು ಅಂತ. ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ, ಇದನ್ನು ಹೇಳ್ತಾ ಇದ್ದೀನಿ, ನಿಮಗೆ ಅದನ್ನು ಇದು ಕನ್ಫರ್ಮ್ ಮಾಡ್ಬೇಕಂತಿದ್ರೆ ನೀವು ಅದನ್ನು ಓಪನ್ ಮಾಡಿಟ್ಟು ನೋಡಿ, 4-5 ದಿವಸಕ್ಕೆ ಅದು ಹಾಳಾಗ್ಬಿಡುತ್ತೆ ಮೇಡಮ್. ಪ್ರಿಸರ್ವೇಟಿವ್ ಏನು ಹಾಕಿರಲ್ಲ, ಯಾವುದೇ ತರ ಕೆಮಿಕಲ್ ಇಟ್ಟು ನಾವು ಇದನ್ನ ಬಳಸಬಹುದು. ಡೆಫಿನೆಟ್ ಆಗಿ. ಜೀನಿ ಸಂಜೀವಿನಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಜೀನಿ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ ಶ್ರೀಯುತ ಜಿಮ್ಮಿ ಜೋಸೆಫ್, ಅದೇ ರೀತಿ ಶ್ರೀ ಸೈಮನ್ ಅವರು. ಸರ್, ಈಗ ಸೈಮನ್ ಸರ್, ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇದನ್ನು ಬಳಸೋ ಕ್ರಮ ಹೇಗೆ? ಅಂದರೆ ವಯಸ್ಕರು, ವೃದ್ಧರಾಗಿರ್ಬೋದು, ವಯಸ್ಕರಾಗಿರ್ಬೋದು, ದಿನಕ್ಕೆ ಎಷ್ಟು ಬಾರಿ ಇದರ ಸೇವನೆ ಮಾಡಬೇಕು? ಇದು ಊಟಕ್ಕಿಂತ ಮುಂಚೆ ಸೇವನೆ ಮಾಡಬೇಕಾ, ಊಟದ ನಂತರ ಸೇವನೆ ಮಾಡೋದು ಒಳ್ಳೆಯದಾ? ಜೀನಿ ಸೇವಿಸೋದು ಒಂದು ದೈನಂದಿನ ರೂಢಿಯಾಗಿ ತಗೊಂಡವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಇದನ್ನು ಸೇವಿಸೋದು ಒಳ್ಳೆಯದು. ಯಾಕೆಂದರೆ ನೀವಾಗಲೇ ಹೇಳಿದಿರಿ, ಕೆಲವೊಂದು ಪ್ರಾಡಕ್ಟ್ಗಳು ಈ ಜೀನಿ ಥರನಂತ ಹೇಳಿ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ಕೆಲವೊಂದು ಏನು ಮಾಡ್ತಾರೆ, ಅವರು ಬ್ರೇಕ್ಫಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಏನೋ ಮಾಡಿ ಎಲ್ಲ ತಗೊಳ್ತಾ ಇದ್ದಾರೆ. ಆದರೆ ಜೀನಿ ತಗೊಳ್ಳೋದು ಅದರ ಪೂರ್ಣ ಏನು ಪ್ರಯೋಜನ ಸಿಗಬೇಕಿದ್ರೆ ಜೀನಿಯನ್ನು ದಿನಂಪ್ರತಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1.5 ಸ್ಪೂನ್ ಪೌಡರ್ ಹಾಕಿ ಅದರಲ್ಲಿ ಒಂದು 1/4 ಲೀಟ್ರ್ ನೀರು ಅಥವಾ ಹಾಲು ಮಿಕ್ಸ್ ಮಾಡಿ ತಗೊಳ್ಳೋದು ಯೋಗ್ಯ ಆಗಿರುತ್ತೆ. ಮಿಕ್ಸ್ ಮಾಡಿ ಅದನ್ನು ಕದರ್ಬಿಟ್ಟು ಒಂದು 5-10 ನಿಮಿಷ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿ ಅದಕ್ಕೆ ಅವರಿಗೆ ಏನೋ ರುಚಿಗೆ ತಕ್ಕಂತೆ ಬೆಲ್ಲ ಅಥವಾ ಉಪ್ಪು, ಬೆಲ್ಲ ಹಾಕುದಿದ್ರು ಕೂಡ ಈ ಅಂಗಡಿಗಳಲ್ಲಿ ಸಿಗುವಂತ ಸಾಧಾರಣ ಬೆಲ್ಲ ತಗೊಂಡ್ರೆ ಅದರಲ್ಲೂ ಕೆಮಿಕಲ್ ಇರುತ್ತೆ. ಅದರಿಂದ ಈ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ, ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಬೆಲ್ಲದ ಪುಡಿ ಅಂತ. ಅದನ್ನು ಸೇರಿಸಿ ಅವರಿಗೆ ಬೇಕಾದ್ರೆ ಮಾತ್ರ ಅದನ್ನು ಸೇರಿಸಿ ಅವರು ತಗೊಂಡ್ರೆ ಬೆಳಿಗ್ಗೆದ್ದು ಅವ್ರು ತಗೊಂಡು ಹಂಗೇನೆ ಸುಮ್ಮನೆ ಮತ್ತೆ ಹೋಗಿ ಮಲಗ್ತೀನಿ ಅಂತ ಹೋದ್ರೆ ಅದರಲ್ಲಿ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ. ಅದು ತಗೊಂಡ್ಮೇಲೆ ವಾಕಿಂಗ್ ಅಥವಾ ಎಕ್ಸಸೈಸ್ ಏನು ಮಾಡ್ತಾರೆ ಅವರು ಅದನ್ನು ಮಾಡಬೇಕು. ಒಂದು 5-10 ನಿಮಿಷ ಅಥವಾ 1/4 ಗಂಟೆ ವಾಕಿಂಗ್ ಎಲ್ಲ ಮಾಡಿದರೆ ಪೂರ್ಣ ಅದರ ಪ್ರಯೋಜನ ಸಿಗುತ್ತೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಅವರು ಪುನಃ ವ್ಯಾಯಾಮಗಳನ್ನು ಮಾಡುವ ಟೈಮ್ ಇರುತ್ತೆ, ಒಂದು 4-5 ಗಂಟೆ ಟೀ ಟೈಮ್ ಅಂತ ಹೇಳ್ತೇವೆ. ಆ ಸಮಯದಲ್ಲೂ ಸೇಮ್ 1.5 ಸ್ಪೂನ್ ಹಾಕಿ ಅದೇ ರೀತಿಯಲ್ಲಿ ಅವರು ಮಾಡಿಬಿಟ್ಟು ಅದನ್ನು ತಗೊಂಡ ನಂತರ ಸ್ವಲ್ಪ ನಡೆದಾಡೋದು ಅಥವಾ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದರೆ ಕಂಪ್ಲೀಟ್ ಅದರ ಪ್ರಯೋಜನ ಸಿಗುತ್ತೆ. ಈಗ ವಯೋವೃದ್ಧರಿಗೆ ಮತ್ತು ವಯಸ್ಕರಿಗೆ ಆಯಿತು ಸರ್. ಜಿಮ್ಮಿ ಸರಿಗೆ ನೀವು ಹೇಳಿ, ಇದನ್ನು ಮಕ್ಕಳು ಯಾವ ರೀತಿ ಸ್ವೀಕಾರ ಮಾಡಬೇಕು? ಮಕ್ಕಳಿಗೂ ಅದೇ, ಮಕ್ಕಳಿಗೆ ಇವಾಗ ಜೂನಿಯರ್ ಅಂತ ಇದೆ. 2 ವಯಸ್ಸಿಂದ 12 ವಯಸ್ಸಿನ ಮಕ್ಕಳಿಗೆ ನಾವು ಜೂನಿಯರ್ ಅಂತ ಮಾಡಿದ್ದೀವಿ. 2 ವಯಸ್ಸಿನ ಮಕ್ಕಳಿಗೆ ಯಾವ ಥರ ಅಂದರೆ ಬೆಳಿಗ್ಗೆ ಸೇಮ್ ಮೇಡಮ್, ಬೆಳಿಗ್ಗೆ ಇದರಲ್ಲಿ ಹಾಲು ಅಂದರೆ ಸ್ವಲ್ಪ ಹಾಲು ಹಾಕಿ, ನೀರಲ್ಲಿ ಜಾಸ್ತಿ ಹಾಲು ಬೇಡ, ನೀರಲ್ಲಿ ಹಾಕಿ ಇದೇ ಥರ ಇವ್ರು ಹೇಳ್ದಂಗೆ ಅದೇ ಪ್ರೊಸೀಜರ್ ಮಕ್ಕಳಿಗೂ. ಅದರಲ್ಲಿ ಏನು ಡಿಫ್ರೆಂಟ್ ಅನ್ನೋದಿಲ್ಲ. ಮಕ್ಕಳಿಗೆ ಅದನ್ನು ಕೊಟ್ಟುಬಿಟ್ಟು ಮಕ್ಕಳನ್ನ ಸ್ವಲ್ಪ ಓಡಾಡೋಕ್ಕೆ ಬಿಡಬೇಕು. ಅಲ್ಲೇ ಮಕ್ಕಳನ್ನ ಅದನ್ನು ಕೊಟ್ಟುಬಿಟ್ಟು ಮಲಗಿಸಿ ಬಿಡೋದಲ್ಲ, ಅವರು ಸ್ವಲ್ಪ ಓಡಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅದನ್ನು ಇವ್ರು ಹೇಳ್ದಂಗೆ ಒಳ್ಳಾಗಿ ರಿಸಲ್ಟ್ಗಳು ಸಿಗಬೇಕು ಅಂದರೆ ಮಕ್ಕಳನ್ನ ಅದು ಕೊಟ್ಟುಬಿಟ್ಟು ಆ್ಯಕ್ಟಿವ್ ಆಗಿರಬೇಕು. ಅದೇ ಥರ ನೋಡಿ, ಕೆಲವೊಂದು ಮಕ್ಕಳಿಗೆ ಊಟ ತಿನ್ನೋ ಇದು ಇರಲ್ಲ. ಸೊ ಅಂಥವ್ರಿಗೆ ಇದೆಲ್ಲ ಕೊಟ್ಬಿಟ್ರೆ ಒಂದು ಅರ್ಧ ದಿನ ಅವರು ಊಟದ ಕಡೆನೂ ಯೋಚಿಸಬೇಕಾಗಿರಲ್ಲ, ಎನರ್ಜಿ ಆಗಿರ್ತಾರೆ. ಅದೇ ಥರ ಸಾಯಂಕಾಲನೂ ಅವರಿಗೆ ಕೊಡ್ಬೋದು ಮೇಡಮ್. ಆದರೆ ಸಣ್ಣ ಮಕ್ಕಳಿಗೂ ಕೊಡ್ಬೋದು. ಇವಾಗ ನಾವು 2 ವಯಸ್ಸು ಅಂತ ಹೇಳಿರ್ತೀವಿ. 2 ವಯಸ್ಸಿನ ಸಣ್ಣ ಮಕ್ಕಳಿಗೂ, ಒಳ್ಳೆ ಆ್ಯಕ್ಟಿವ್ ಆಗಿರೋ ಮಕ್ಕಳಿಗೆ ಓಡಾಡುವಂಥ ಇದು ಮಕ್ಕಳಿಗೂ ಧೈರ್ಯವಾಗಿ ನಾವು ಕೊಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ ಕೊಟ್ಟರೆ. 2 ವಯಸ್ಸಿನ ಮಕ್ಕಳಿಗೆ 1 ಸ್ಪೂನ್ ಹಾಕಿದರೆ ಈ ಮಕ್ಕಳಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ. ಇದಕ್ಕೆ ನಾವು ಅಂದ್ರೆ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ರುಚಿ ಜಾಸ್ತಿ ಮಾಡಿ ಕೊಟ್ಟಷ್ಟು ಅವರಿಗೆ ತುಪ್ಪ ಏನಾದರೂ ಆ್ಯಡ್ ಮಾಡ್ಕೊಂಡು ಕೊಡಬಹುದಾ? ಕೊಡ್ಬೋದು ಮೇಡಮ್, ಕೊಡ್ಬೋದು. ನಾವು ಅಂದರೆ ಯಾವುದು ಆ್ಯಡ್ ಮಾಡಬೇಡಿ, ಇವನ್ ಸಕ್ಕರೆ ಅಂತೂ ಹಾಕಲೇಬೇಡಿ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಬೆಲ್ಲ, ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿ, ಮಕ್ಕಳಿಗೆ ಟೇಸ್ಟಿಗೆ ಅಂತ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ಅಂತ ಹೇಳ್ತೀವಿ. ಇದಕ್ಕೆ ಯಾವುದು ಆ್ಯಡ್ ಮಾಡೋದು ಕೊಟ್ಟರೆ ಅಷ್ಟು ಒಳ್ಳೆಯದು.
ತುಂಬ ಒಳ್ಳೆಯದು. ಸರ್, ಈಗ ದಿಲೀಪ್ ಕುಮಾರ್ ಅವರು ಇದರ ಫ್ಯಾಕ್ಟ್ರಿಯನ್ನು ತುಮಕೂರಿನ ಶಿರಾ ತಾಲೂಕಿನ ಯರಗುಂಟೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈಗ ನಿಮಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಖಂಡಿತವಾಗಿಯೂ ಹೆಚ್ಚಾಗಿದೆ. ಈ ಬೇಡಿಕೆಯನ್ನು ಪೂರೈಸೋದಕ್ಕೆ ಒಂದು ಫ್ಯಾಕ್ಟ್ರಿ ಸಾಕಾಗುತ್ತಾ? ನಮ್ಮ ದಕ್ಷಿಣ ಕನ್ನಡವ, ಉಡುಪಿಯ, ಉತ್ತರ ಕನ್ನಡ, ಅಥವಾ ಈ ಬೇರೆ ಎಲ್ಲಿಯಾದರೂ ನಮ್ಮ ರಾಜ್ಯದಲ್ಲಿ ಪ್ರಾರಂಭಿಸುವ ಚಿಂತನೆ ಏನಾದರೂ ಇದೆಯಾ ದಿಲೀಪ್ ಕುಮಾರ್ ಅವರಿಗೆ? ಅವರು ಇದುವರೆಗೂ ಯೋಚನೆ ಮಾಡಿಲ್ಲ. ಬಟ್ ಇವಾಗ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಹೊರಗಡೆ ಜಿಲ್ಲೆಗಳಿಗೂ ಎಲ್ಲ ಕಡೆ ಹೋಗ್ತಾ ಇದೆ. ಬಟ್ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಜನಗಳನ್ನ ಇಟ್ಟುಬಿಟ್ಟು ಯಾವುದೇ ಮಿಷನರಿ ಯೂಸ್ ಮಾಡಲ್ಲ. ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ಮಿಷನರೀಸ್ ತಂದುಬಿಟ್ಟು ಮಾಸಾಗಿ ಪ್ರೊಡಕ್ಷನ್ ಏನು ಮಾಡ್ತಾ ಇಲ್ಲ. ಸೇಮ್ ಅದೇ ನಮ್ಮ ಜನಗಳಿಗೆ ಕೆಲಸ ಜಾಸ್ತಿ ಕೊಟ್ಬಿಟ್ಟು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡಿಬಿಟ್ಟು ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬೇಡಿಕೆ ಎಷ್ಟಿದೆಯೋ ಅಷ್ಟಕ್ಕೂ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಈ ನಡುವೆ, ಅದಂತೂ ಡೆಫಿನೆಟ್ಟು. ಮುಂದೆ ಅದ್ರ ಬಗ್ಗೆ ಇಂಪ್ರೂವ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಇಲ್ಲಿ ಕೂಡ ಆದರೂ ಒಂದು ಹೇಳ್ತಾ ಇದ್ದೀನಿ, ಬೇಡಿಕೆ ಜಾಸ್ತಿ ಇದೆ ಅಂದ್ಬಿಟ್ಟು ಯಾವುದೇ ಮಿಷನರಿ ಯೂಸ್ ಮಾಡಿಬಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡುವಂಥ ಯೋಚನೆ ಅಂತೂ ಡೆಫಿನೆಟ್ ಆಗಿಲ್ಲ ಮೇಡಮ್. ಯಾವ ಥರ ನಾವು ಇವಾಗ ಮಾಡ್ತಾ ಇದ್ದೀವ, ಈ 5 ವರ್ಷದಿಂದ ಯಾವ ಥರ ಮಾಡ್ಕೊಂಡು ಬಂದಿದ್ದೀವ ಅದೇ ಪದ್ಧತಿಯಲ್ಲಿ, ಯಾವುದೇ ಚೇಂಜಸ್ ಇಲ್ಲದೆ ಅದೇ ಪದ್ಧತಿಯಲ್ಲಿ ಅದೇ ಕ್ವಾಲಿಟಿಯಲ್ಲಿ ಮುಂದುಗಡೆ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಸೈಮನ್ ಸರ್, ಈಗ ಜೀನಿಯನ್ನು ಈಗಾಗಲೇ ಹಲವಾರು ರೋಗಗಳಿಗೆ ರಾಮಬಾಣ ಅಂತ ಹೇಳಿ ಕೊಡ್ತಾ ಬಂದಿದ್ದೀರಾ. ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಇದು ರಾಮಬಾಣ ಅಂತ ಕೂಡ ಈಗಾಗಲೇ ಸಾಬೀತಾಗಿದೆ, ಹಲವಾರು ರಿಸಲ್ಟ್ಗಳು ಬಂದಿದೆ. ಇದನ್ನು ಇನ್ನಷ್ಟು ಜನರಿಗೆ ತಲುಪುವ ಹಾಗೆ, ಅಂದರೆ ಇದರ ಬಗ್ಗೆ ಇನ್ನಷ್ಟು ರಿಸರ್ಚ್ಗಳೇನಾದರೂ ನಡೀತಾ ಇದೆಯಾ? ರಿಸರ್ಚ್ಗಳು ಇದರ ಬಗ್ಗೆ ನಡೀತಾನೇ ಇದೆ. ಮತ್ತು ಇದರಲ್ಲಿ ಅತ್ಯುತ್ತಮವಾದದ್ದನ್ನು ಇವಾಗ ಅವರು ಕೊಡ್ತಾ ಇದ್ದಾರೆ. ಇದರಲ್ಲಿ ಏನು ಸೇರಿಸಬೇಕು, ಕೆಲವರು ಹೇಳ್ತಾರೆ, ಈಗ ಕೆಲವರು ಏನು ಮಾಡ್ತಾರೆ, ಈ ಸಿರಿಧಾನ್ಯಗಳನ್ನು ತಂದು ಗಂಜಿ ಮಾಡಿಬಿಟ್ಟು ನಾನು ಅದರಲ್ಲಿ ಆರಾಮವಾಗಿರ್ತೀನಿ ಅಥವಾ ಆರೋಗ್ಯವಾಗಿರ್ತೀನಿ ಅಂತೇಳಿ ಕೆಲವೊಂದು ನವಣೆ, ಕೊರಲೆ ಇಂಥ ಐಟಮ್ಗಳನ್ನು ತಂದು ಮನೆಯಲ್ಲಿ ಗಂಜಿ ಮಾಡಿ ಕುಡಿತಾರೆ. ಆದರೆ ಈ ಜೀನಿ ಏನಕ್ಕೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅಂದರೆ, ಇದರಲ್ಲಿ 24 ಟೈಪ್ ಕಾಳುಗಳನ್ನು ಬೆಳೆಸಿ 9 ಸಿರಿಧಾನ್ಯಗಳು ಮತ್ತು 15 ಕಾಳುಗಳನ್ನು ಸೇರಿಸಿ ಅದರಲ್ಲಿ ಯಾವ ಧಾನ್ಯಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕೆಂಬುದನ್ನು ಚೆನ್ನಾಗಿ ಇವರು ಸ್ಟಡಿ ಆಗಿದ್ದಾರೆ. ಇಷ್ಟು ವರ್ಷಗಳಿಂದ ಸಣ್ಣ ಪ್ರಾಯದಿಂದಲೇ ದಿಲೀಪ್ ಸರ್ ಅವರ ಕುಟುಂಬ ಇದನ್ನು ಬಳಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇವಾಗ ಅತ್ಯುತ್ತಮವಾದನ್ನೇ ಇವಾಗ ಗ್ರಾಹಕರಿಗೆ ಕೊಡುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಇದರಲ್ಲಿ ಇನ್ನೂ ಚೇಂಜಸ್ ಮಾಡಲೂಬಹುದು, ಆದರೆ ಇವಾಗ ನಾವು ಕೊಡ್ತಾ ಇರೋದು ಅತ್ಯುತ್ತಮವಾದಂಥ ಪ್ರಾಡಕ್ಟ್. ಈ ಎಲ್ಲ ಬಗೆಯ ಧಾನ್ಯಗಳನ್ನು ಅದಾದ ತಕ್ಕ ಪ್ರಮಾಣದಲ್ಲಿ ಹಾಕಿರೋದ್ರಿಂದಾಗಿ ಒಳ್ಳೆಯ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ. ಜನರ ಏನು ಇವಾಗ ಈ ರೋಗಕ್ಕೆ ಸಂಬಂಧಪಟ್ಟ ಏನು ಕಾಯಿಲೆಗಳಿದೆ ಅದೆಲ್ಲ ನಿವಾರಣೆ ಆಗಲಿಕ್ಕೆ ಅಥವಾ ಅದನ್ನು ಶಮನಗೊಳಿಸಲಿಕ್ಕೆ ಇವಾಗ ಈ ಜೀನಿ ಕೆಲಸ ಮಾಡ್ತಾ ಇದೆ. ಈಗ ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಈಗ ನಮ್ಮಲ್ಲಿ ಇಲ್ಲಿ ಅದನ್ನು ಬೆಳೆಯುವಂಥ, ಅಂದರೆ ಜೀನಿ ಮಾತ್ರ ಅಲ್ಲ, ಇದು ನವಧಾನ್ಯಗಳು, ಸಿರಿಧಾನ್ಯಗಳನ್ನು ನಾವಿಲ್ಲಿ ಅಂದರೆ ಈ ಪರಿಸರದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲಿಯ ರೈತರಿಗೂ ಕೂಡ ಪ್ರೋತ್ಸಾಹ ಕೊಟ್ಟರೆ ಅದನ್ನು ಬೆಳೆದು, ಅಂದರೆ ನಿಮಗೆ ರೈತರಿಂದ ಎಷ್ಟು ಸಿಗ್ತದೆ ಪ್ರೊಡಕ್ಷನ್ ಕೂಡ ಅಷ್ಟೇ ಬೇಗದಲ್ಲಿ ಮಾಡ್ಬೋದು. ಇಲ್ಲಿ ಪ್ರೋತ್ಸಾಹ ಏನಾದರೂ ರೈತರಿಗೆ ಕೊಡುವಂಥ ಪ್ಲ್ಯಾನ್ ಇದೆಯಾ? ಪ್ರೋತ್ಸಾಹ ನೀಡ್ತಾನೆ ಇದ್ದಾರೆ ಮೇಡಮ್. ಅವರು ನಮ್ಮ ದಿಲೀಪ್ ಅವರು ಆಲ್ರೆಡಿ ಎಲ್ಲ ಮೀಡಿಯಾದಲ್ಲೂ ಹೇಳಿದ್ದಾರೆ, ಯಾವ ರೈತರಿಗೆ ಏನೇನು ಧಾನ್ಯಗಳು ಬೆಳೆಯೋಕ್ಕೆ ಆಸಕ್ತಿ ಇದೆಯಾ ಅವ್ರನ್ನ ನೇರವಾಗಿ ಸಂಪರ್ಕಿಸಿ ಅದಕ್ಕೆ ಬೇಕಂತ ಕಾಳುಗಳು ಅವರಿಗೆ ಕೊಟ್ಬಿಟ್ಟು ಅವರು ಬೆಳೆದ ಮೇಲೆ ಅವ್ರ ಮನೆಯ ಬಾಗಿಲಿಗೆ ಬಂದುಬಿಟ್ಟು ತಗೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅವರು. ಇವಾಗ ಒಂದೊಂದು ಧಾನ್ಯಗಳು ಒಂದೇ ಕಡೆ ಎಲ್ಲ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಮ್ಮ ಕರ್ನಾಟಕದ ವಿವಿಧ ಕಡೆಯಿಂದ ತಂದುಬಿಟ್ಟು ಒಂದೊಂದು ಕಡೆ ನವಣೆ ಬೆಳೀತಾರೆ, ಇನ್ನೊಂದು ಕಡೆಯಲ್ಲಿ ಆರ್ಕ ಬೆಳೀತಾರೆ, ಇನ್ನೊಂದು ಕಡೆಯಲ್ಲಿ ಮೆಣಸು ಬೆಳೀತಾರೆ, ಎಲ್ಲ ಒಂದೊಂದು ಕಡೆಯಿಂದ ತಂದುಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಅದು ಆಲ್ರೆಡಿ ಎಲ್ಲರಿಗೂ ಹೇಳಿದ್ದೀವಿ, ಎಲ್ಲ ಕಡೆ ರೀಚು ಆಗಿದೆ ಮೇಡಮ್. ಅದರ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಎಲ್ಲ ತಗೊಂಡೋಗಿ ಬಂದು ಬೆಳೀತಾ ಇದ್ದಾರೆ. ಕಾಳುಗಳನ್ನು ಇವನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅವರಿಗೆ. ಬಿತ್ತನೆಗೆ ಬೇಕಂದ್ರೆ ಬೀಜವನ್ನು ಕಾಳುಗಳನ್ನು ಕೊಟ್ಟು ಅವರಿಗೆ ಬೆಳೆದು ಅವ್ರು ಏನು ಬೆಳೀತಾರ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ತಗೊಳ್ತೀವಿ ಅಂತ ಅವರಿಗೆ ಪ್ರಾಮಿಸ್ ಮಾಡಿಬಿಟ್ಟು ಅವರ ಕಡೆಯಿಂದ ಬೆಳೆಸ್ತಾ ಇದ್ದಾರೆ ಮೇಡಮ್. ಸರ್, ನಿಮ್ಮಿಬ್ಬರ ಅಭಿಪ್ರಾಯಗಳು ಈಗ ಬೇಕು. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಬಗ್ಗೆ ಜನರಿಗೆ ಏನು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ? ನಾನು ಜನಗಳಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ, ನೀವು ಕಾಯಿಲೆ ಬರೋ ತನಕ ಕಾಯ್ದೆ, ಅದು ಬರೋದಕ್ಕಿಂತ ಮುಂಚೆನೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಕಡೆ ಗಮನ ಕೊಟ್ಟುಬಿಟ್ಟು ಅದು ಬರೋದಕ್ಕಿಂತ ಮುಂಚೆನೇ ಇದನ್ನು ಚೆನ್ನಾಗಿ ಬಳಸಿ. ನಾವು ಇದನ್ನು ಬಳಸಿ ಅಂತ ಹೇಳ್ಬಿಟ್ಟು ಅವರಿಗೆ ಫೋರ್ಸ್ ಮಾಡ್ತಾಯಿಲ್ಲ, ಅವ್ರಿಗೆ ಹೇಳ್ತಾನೆ 1 kg ನೀವು ತಗೊಳ್ಳಿ, 1 kg ತೊಗೊಂಡು 1 ತಿಂಗಳು ಅದನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟು ನಿಮ್ಮಲ್ಲಿ ಏನು ಕಾಣ್ತಾ ಇದೆಯಾ ಅದನ್ನೇ ನೀವು ನಮಗೆ ಹೇಳಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಅದನ್ನೇ ನಾನು ಜನಗಳಿಗೆ ಇನ್ನೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರ್ಯಾರಿಗೆ ಎಲ್ಲೆಲ್ಲೂ ರೀಚ್ ಆಗಿಲ್ವೋ ಇದನ್ನು ನಮ್ಮ ಇದರಲ್ಲಿ ನಂಬರ್ಗಳು ಸ್ಕ್ರೋಲ್ ಆಗ್ತಾ ಇರುತ್ತೆ. ಎನಿ ಟೈಮ್ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಕಡೆ ಕಾಲ್ ಮಾಡ್ಬೋದು. ಎನಿ ಟೈಮ್ ಕಾಲ್ ಮಾಡಿ ನಿಮಗೆ ಇದರ ಬಗ್ಗೆ ಮಾಹಿತಿ ಪಡ್ಕೋಬೋದು. ಸೊ
ಆದಷ್ಟು ಬೇಗ ಎಲ್ರಿಗೂ ರೀಚ್ ಮಾಡಿಸಿ, ನಿಮ್ಮ ಫ್ಯಾಮಿಲಿ ಆಗಿ ಫ್ರೆಂಡ್ಸ್ ಆಗಿ ಇದನ್ನು ತಿಳಿಸಿ. ಇಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡಿ ನಿಮ್ಮ ಆರೋಗ್ಯ ಗಮನ ಕೊಟ್ಟು ನಿಮ್ಮ ಏನು ಹೇಳ್ತೀವಿ ನಮ್ಮದು ಆರೋಗ್ಯದ ಕಡೆ ಗಮನ ಕೊಟ್ಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ರೋಗಗಳು ಬರದಂತೆ ತಡೆಗಟ್ಟುವಂತೆ ಮಾಡಿ ನಿಮ್ಮ ಕುಟುಂಬ ಒಂದು ಆರೋಗ್ಯವಂತ ಕುಟುಂಬವನ್ನಾಗಿ ನೋಡಿಕೊಳ್ಳಿ ಅಂತ ಎಲ್ಲರಿಗೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೈಮನ್ ಸರ್. ಹೌದು, ನಾವು ಕೂಡ ಅದೇ ಹೇಳೋದು. ಯಾಕಂದರೆ ಕೆಲವೊಂದು ಸಂಶಯಗಳಿರುತ್ತೆ, ಬೇಡ ಬೇಕಾ ಏನೋ ಥರ. ಅದಕ್ಕೆ ನಾವು ಹೇಳೋದು ದೊಡ್ಡ ಮಟ್ಟದಲ್ಲಿ ಏನೋ ದುಡ್ಡು ಕೊಡುವಂಥ ಅಗತ್ಯ ಇಲ್ಲ. ಬರೀ 369 ರೂಪಾಯಿಗೆ 1 kg ಸಿಗುತ್ತೆ. ಆ 1 kg ಪ್ಯಾಕೆಟ್ ತಗೊಂಡು 1 ವಾರದಲ್ಲಿ ಅವರಿಗೆ ಆ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಗೋಚರಿಸ್ತದೆ. ಸೊ ರೆಗ್ಯುಲರ್ ಆಗಿ ತಗೊಂಡ್ರೆ ತಿಂಗಳಿಗೆ ಒಬ್ಬರಿಗೆ 1 ಪ್ಯಾಕೆಟ್ ಸಾಕಾಗುತ್ತೆ. ಸೊ 370 ರೂಪಾಯಿ ಒಬ್ಬರಿಗೆ ಈ ಪ್ರಾಡಕ್ಟ್ ತಗೊಂಡ್ರೆ ಅಥವಾ ಇದನ್ನು ಸೇವಿಸೋದ್ರಿಂದಾಗಿ ಅನೇಕ ರೋಗಗಳು ಬರದಂತೆ ಕಾಪಾಡುತ್ತೆ. ಆದ್ದರಿಂದ ಏನಾಗುತ್ತೆ, ಕೆಲವೊಂದು ವೇಳೆ ಔಷಧಿಗೆ ಕೊಡುವಂಥ 1000ಗಟ್ಟಲೆ ದುಡ್ಡು ಉಳಿಬೋದು, ಡಾಕ್ಟರ್ಸ್ಗೆ ಕೊಡುವಂಥ ತುಂಬ ದುಡ್ಡು ಉಳಿಬೋದು. ಆದ್ದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮಾನಸಿಕ ನೆಮ್ಮದಿ ಇರುತ್ತದೆ, ಇಡೀ ದಿವಸ ಉಲ್ಲಾಸದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಜಸ್ಟ್ ಒಮ್ಮೆ ಟ್ರೈ ಮಾಡಿ, ಅವರಿಗೆ ಇಷ್ಟ ಆಗೇ ಆಗುತ್ತೆ. 100% ಇಷ್ಟರವರೆಗಿನ ಏನು ಇದರ ರಿಸಲ್ಟ್ ಆ ಥರ ತೋರಿಸಿದೆ. ಒಂದು ಸಲ ತಗೊಂಡ್ಮೇಲೆ ಯೂಸ್ ಮಾಡಿ ನೋಡಿ, ನಂತರ ಅದರ ಬಗ್ಗೆ ನೀವೇ ತೀರ್ಮಾನ ಮಾಡಿ ಅಂತ ನಾವು ನಮ್ಮ ಎಲ್ಲ ವೀಕ್ಷಕರಿಗೂ ಹೇಳ್ತಾ ಇದ್ದೀವಿ. ಓಕೆ, ಯಾರಿಗೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ, ನೀವೇ ಖುದ್ದು ಅದನ್ನ ಟ್ರೈ ಮಾಡಿ ಮತ್ತೆ ಅದರ ರಿಸಲ್ಟ್ ಖಂಡಿತವಾಗಿಯೂ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇರುವಂಥವ್ರು ಖಂಡಿತವಾಗಿ ಇದನ್ನು ತಗೊಂಡು ನೋಡಿ ಹೇಗಿದೆ, ಅವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಕಾಣುತ್ತೆ, ಅವರ ದೇಹದಲ್ಲಾಗುವ ಬದಲಾವಣೆಗಳನ್ನು ಖಂಡಿತವಾಗಿಯೂ ಅವರು ಗುರುತಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸರ್, ನೀವು ನಮ್ಮ ಈ ಜೀನಿ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅದರ ಬಗ್ಗೆ ಇರುವಂಥ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರೆ ಅದನ್ನು ಯಾವ ರೀತಿ ತಯಾರು ಮಾಡ್ತಾರೆ, ಹೇಗೆಲ್ಲ ಅದನ್ನು ಮಾರ್ಕೆಟಿಗೆ ತರ್ತೀರಾ, ಎಷ್ಟು ಜನ ಅದರ ಹಿಂದೆ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ದಿಲೀಪ್ ಸರ್ ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಅದರ ಜೊತೆ ಜನರ ಆರೋಗ್ಯ ಕಾಳಜಿಯನ್ನು ವಹಿಸಿ ಯಾವ ರೀತಿ ಕಾರ್ಯಾಚರಿಸ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈ ಸಂಚಿಕೆಯಲ್ಲಿ ಅದನ್ನು ಬಳಸಿದಂಥ ಜನರು ಏನು ಹೇಳಿದ್ದಾರೆ ಅಂತ ಹೇಳಿದ್ದೀರಾ. ಜಿಮ್ಮಿ ಜೋಸೆಫ್ ಸರ್, ಅದೇ ರೀತಿ ಸೈಮನ್ ಸರ್, ನಿಮಗೆ ನಮ್ಮ ಟಿವಿಯ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಜೀನಿ ಸಂಜೀವಿನಿ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಬರ್ತಾ ಇದೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಬಗ್ಗೆ ನಿಮಗೆ ಯಾವುದೇ ರೀತಿಯಾದ ಸಂದೇಹ ಇರ್ಬೋದು, ನಮ್ಮ ಟಿವಿ ಸ್ಕ್ರೀನಲ್ಲಿ ನಂಬರ್ಗಳು ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಸಂದೇಹಗಳಿದ್ರೂ ಆ ನಂಬರ್ಗೆ ಕರೆ ಮಾಡಿ, ನಿಮ್ಮ ಸಂದೇಹಗಳು ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸನ್ನು ಬಳಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದೇವೆ. ನಮಸ್ಕಾರ.